ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮಸಾಲೆ ಕಡುಬು ಮಾಡ್ತೀನಿ, ಬನ್ನಿ ನೋಡುವ. ನೋಡಿ, ನಾನಿವತ್ತು ಕಡುಬು ಮಾಡಲಿಕ್ಕೆ ಅಂತ ಅಕ್ಕಿ ಹಾಕ್ಕೊಂಡಿದ್ದೇನೆ. ಇದು ಮಸಾಲೆ ಕಡುಬು ಮಾಡ್ತೇನೆ. ಒಂದು 8 ಗಂಟೆ ನೆನೆಯಿತು ಕುಚ್ಚಲಕ್ಕಿ. ಇದನ್ನು ಈಗ ಮಸಾಲೆ ಹಾಕ್ಕೊಂಡು ಮಸಾಲೆ ಕಡುಬು ಮಾಡ್ತೇನೆ. ಅದಕ್ಕೆ ಮಸಾಲೆ ಹುರಿತೀನಿ ಈಗ. ನೋಡಿ, ನಾನು ಮಸಾಲೆಗೆ ಒಂದು 8 ಮೆಣಸು ಹಾಕ್ಕೊಂಡಿದ್ದೇನೆ. ಚೂರು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಕೊತ್ತಂಬರಿ, 1/4 ಸ್ಪೂನು ಮೆಂತ್ಯ, 1/4 ಸ್ಪೂನು ಜೀರಿಗೆ, ಅರಶಿಣ ಒಂದು 1/2 ಸ್ಪೂನು. ನೋಡಿ, ಮಸಾಲೆ ಕಡುಬಿಗೆ ನಾನು ಬಾಜಿ ರೆಡಿ ಮಾಡ್ಕೊಳ್ತಿದ್ದೇನೆ. ಅದು ಸ್ವಲ್ಪ ಎಣ್ಣೆ ಹಾಕ್ತೇನೆ, 2 ಸ್ಪೂನ್ನಷ್ಟು, 1/4 ಟೀ ಸ್ಪೂನ್ ಜೀರಿಗೆ. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ, 2 ನೀರುಳ್ಳಿ, ಈಗ 4 ಕಾಯಿ ಮೆಣಸು, ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ 1/4 ಇಂಚಷ್ಟು ಒಟ್ಟಿಗೆ ಹಾಕಿದ್ದೇನೆ. ನಾಲ್ಕು ಆಲೂಗಡ್ಡೆ, ಸಣ್ಣದು ಒಂದು ಕ್ಯಾಬೇಜ್, ಈಗ ಸ್ವಲ್ಪ ಮೆಣಸಿನ ಹುಡಿ, ತುಂಬ ಬೇಡ, ಮೆಣಸಿನ ಹುಡಿ, ಮತ್ತೊಂದು 1/2 ಟೀ ಸ್ಪೂನು ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೀಗ ಬೇಯಲಿ. ಇದು ನಾವು ರುಬ್ಬಿಕೊಂಡ ಮಸಾಲ ಅಕ್ಕಿ. ಇದು ನೋಡಿ, ಓಂಕಾಳು, ಇದಕ್ಕೆ ಒಂದು 1/2 ಸ್ಪೂನ್ನಷ್ಟು ಓಂಕಾಳು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಚೆನ್ನಾಗಿ ತಿರುಗಿಸಿ ಈಗ ಇದಕ್ಕೆ ಬರಿಸಬೇಕು. ಅದನ್ನು ಕಡುಬಿಗೆ ಯಾವಾಗ ಮಾಡ್ತೇವಲ್ಲ ಅದೇ ರೀತಿ. ನೋಡಿ, ಈಗ ಆಗಿದೆ, ಇಷ್ಟು ಸಾಕು. ಕೆಳಗಿಡ್ತೇನೆ. ಅದರಲ್ಲಿ ನೀರು ಮುಗಿದು ಹಾಗಾಗಿ ಬೆಂತ ನೋಡುವ. ಬೆಂದಿದೆ, ಸಾಕು. ಈಗ ಒಂದು ಕ್ಯಾಪ್ಸಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಳ್ತೇನೆ. ನೋಡಿ, ಒಂದು ಕಡುಬಿನಷ್ಟು ದೊಡ್ಡ ತೆಗೆದು ಹೀಗೆ ಮಾಡಿ ಅದಕ್ಕೆ ಮಸಾಲೆ ಹಾಕ್ಕೊಳ್ಬೇಕು. ಹೀಗೆ ಫೋಲ್ಡ್ ಮಾಡಬೇಕು ಅದನ್ನು. ನೋಡಿ, ಹೀಗೆ ಎಲ್ಲರನ್ನು ಹೀಗೆ ಮಾಡ್ಕೊಳ್ತೇನೆ. ಮಾಡಿ ಬೇಯಿಸಿದರೆ ನಮ್ಮ ಮಸಾಲೆ ಕಡುಬು ರೆಡಿ. ನೋಡಿ, ಈಗ ಎಲ್ಲ ಮಾಡಿ ಆಯಿತು, ಬೇಯಲಿಕ್ಕಿಟ್ಟೆ. ಇನ್ನು ಇದು 20 ನಿಮಿಷ ಬೇಯಬೇಕು. ಬೆಂದಿದೆ ನೋಡುವ. ನೋಡಿ, ಬೆಂದಿದೆ ಅಲ್ಲ.
ಅಂಟುವುದಿಲ್ಲ. ಬೆಂದಿದೆ, ಸಾಕು. ಈಗ ಬೆಂದದ್ದು ಇಳಿಸುವ. ನೋಡಿ, ನಮ್ಮದು ಮಸಾಲ ಕಡುಬು ರೆಡಿಯಾಗಿದೆ. ಮಾಡಿ ತಿನ್ನಿ, ಒಳ್ಳೆಯದು ಬಂದಿದೆ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.